ಮಾಡೋದು ನಾನು ಒಂದ್ಸಲ ಮಾಡಿ ತೋರಿಸ್ಬೇಕು. ಆಗ ಅವನು ಕೃಷ್ಣ ಹೆದರಿಕೆ ಆಗಲ್ವಾ ಅಂತಾನೆ. ಇಲ್ಲ, ಆಗಲ್ಲ ಅಪ್ಪು, ಏನೂ ಆಗಲ್ಲ. ಓ, ಕೃಷ್ಣ ಗೊಂಬೆ ತರಿಸ್ಕೊಟ್ಬಿಟ್ಟ. ಆ ಗೊಂಬೆ ನೋಡಿದ ತಕ್ಷಣ ಆಕ್ಟ್ ಮಾಡೋನು. ಚೆನ್ನಾಗಿ ಬಂತ? ಓಕೆನಾ? ಆಯಿತಾ? ನಾನು ಆ ಗೊಂಬೆ ನೋಡ್ಕೊಬರ್ತೀನಿ ಸ್ವಲ್ಪ ಹೊತ್ತು. ಆಯಿತು ಆಯಿತು. ಅದಕ್ಕೆ ಅವರು ಪವರ್ ಸ್ಟಾರ್ ಆಗಿದ್ದು ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಅದನ್ನು ಕನ್ನಡದಲ್ಲಿ ಶ್ರುತಿ ಅಂತ ಮಾಡಿದ್ರು ದ್ವಾರಕೀಶ್ ಅವರು. ಆ 4 ಜನ ನಾಯಕರಲ್ಲಿ ನಾನೊಬ್ಬ. ಆ ಪಾತ್ರ ಮಾಡಿದಾಗ ನನಗೆ ಮಾಡಬೇಕಾದ್ರೆ ಏನೋ ಒಂದು ಖುಷಿ. ಇವ್ರು ಹೇಳ್ಕೊಡೋದು, ಇವ್ರ ಮಾತುಗಳು, ನನಗೆ ಅವ್ರು ಹೇಳಿದ ಮಾತು ಕರೆಕ್ಟಾಗಿ ಬರುತ್ತಾ? ಸರಿ, ಹಾಗೂ ಹೀಗೂ ಮಾಡ್ಕೊಬಂದೆ. ನ್ಯಾಯವೇ ದೇವರು ಮೊದಲನೇ ಸಿನಿಮಾ. ಅಲ್ಲಿಂದ ಹೆಚ್ಚು ಕಮ್ಮಿ ನಾನು ಸಣ್ಣ ಪುಟ್ಟ ಪಾತ್ರ ಮಾಡಿರೋದು. ಅದರಲ್ಲಿ ಒಂದು 100 ಸಿನಿಮಾ ಕಾಣ್ತವೆ. ಬಾಕಿ ಇವೆಲ್ಲ ಈ ಪಾಸಿಂಗ್ ಶಾಟ್, ಅಂದರೆ ಚಲಿಸುವ ಮೋಡಗಳು ಅಂತಾರಲ್ಲ ಹಾಗೆ. ನನಗೆ ಸ್ವಲ್ಪ ಹಾಗೂ ಈಗೂ ಎಲ್ಲರನ್ನೂ ಒಂಥರ ಗೆಳೆತನ ಅಂತಾರಲ್ಲ, ಗೆಳೆಯರ ಬಳಗ ಅಂತ, ಹಾಗೆ ಎಲ್ಲರನ್ನೂ ಸರ್, ಸ್ವಾಮಿ, ಬುದ್ಧಿ, ಅಮ್ಮ, ಅಕ್ಕ, ಸರ್ ಅಂದ್ಕೊಂಡು ಬಂದೆ. ಹಾಗಾಗಿ ಬೆಳೆದು ಬರೋಕ್ಕೆ ಸಾಧ್ಯ ಆಯಿತು. ನಾನು ಹೆಚ್ಚು ಕಮ್ಮಿ ನ್ಯಾಯವೇ ದೇವರು ಚಿತ್ರದಿಂದ ಈಗ ಬಿಡುಗಡೆ ಆಗಿರ್ತಕ್ಕಂಥ ರಾಜ್ಕುಮಾರ್ದವರೆಗೂ 1108 ಸಿನಿಮಾ ಮಾಡಿದ್ದೀನಿ. ಆದರೆ ಇನ್ನೂ ಕಲಿತಾ ಇದ್ದೀನಿ. ಇದು ಎಂಡ್ ಅನ್ನೋದಿಲ್ಲ, ಕಲಿತಲೇ ಇರಬೇಕು. ಒಬ್ಬೊಬ್ಬರಿಂದ ಒಂದೊಂದು ಪಾಠ ಕಲ್ತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ, ನಡ್ಕೊಂಡು ಬರ್ತಾ ಇದ್ದೀನಿ. ಇದು ನನ್ನ ಜೀವನದ ಕತೆ. ಭಕ್ತ ಪ್ರಹ್ಲಾದ ಚಿತ್ರ ಬಂದಾಗ ಅವನಿಗೆ ಏನೇ ಮಾಡೋದು ನಾನು ಒಂದ್ಸಲ ಮಾಡಿ ತೋರಿಸ್ಬೇಕು. ಆಗ ಅವನು ಕೃಷ್ಣ ಹೆದರಿಕೆ ಆಗಲ್ವಾ ಅಂತಾನೆ. ಇಲ್ಲ, ಆಗಲ್ಲ ಅಪ್ಪು, ಏನೂ ಆಗಲ್ಲ. ಒರಿಜಿನಲ್ ಹಾಕ್ಕೊಂಡು ಇದು ಮಾಡ್ಕೊಂಡು ನಾನು ಹಾಕೊಂಡ್ಮೇಲೆ ಅವನು ಹಾಕೊಳ್ಳೋನು. ಹಾಂ ಮಾಡ್ತೀನಿ ಅಂತ. ಆಮೇಲೆ ಆನೆ ಹಿಂಡು ಬರ್ತವೆ, ಜಗ 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 ಜಗತ್ತು. ಅವು ಬತ್ತಾರದು ನೋಡಿದ್ರೆ ಅದಕ್ಕೆ ಸುಮ್ಮನೆ ಹೀಗೆ ಮಲ್ಕೊಂಡಿರಬೇಕು. ಸೊ ಹಾಗೆ ಅದು ನಾನು ಏನು ಮಾಡ್ತಿದ್ದೆ ಅವನು ಮಾಡೋನು, ಅದು ಕಳ್ತಿದ್ದಾನೆ. ಅದಕ್ಕೆ ಅವರು ಪವರ್ ಸ್ಟಾರ್ ಆಗಿದ್ದು ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಹೇಳೋದನ್ನು ಆತನಿಗೆ ಒಂದು ಸ್ವಲ್ಪ ಈ ನಮ್ಮ ಎಸ್ ಎ ಗೋವಿಂದರಾಜ್ ಅಂದರೆ ರಾಜ್ಕುಮಾರ್ ಮಗಳ ಗಂಡ, ಪೂರ್ಣಿಮಾ ನಾವಲ್ಟಿ ಸ್ಟೋರಲ್ಲಿ ಅವನಿಗೆ ಬೇಕಾಗಿರೋ ಗೊಂಬೆಗಳನ್ನೆಲ್ಲ ತಂದು ಕೊಡ್ತಾಯಿದ್ದ. ಆ ಗೊಂಬೆಗಳು ನೋಡಿದ ತಕ್ಷಣ ಅವನಿಗೆ ಆಶ್ಚರ್ಯ. ಓ, ಕೃಷ್ಣ ಗೊಂಬೆ ತರಿಸ್ಕೊಟ್ಬಿಟ್ಟ. ಆ ಗೊಂಬೆ ನೋಡಿದ ತಕ್ಷಣ ಆಕ್ಟ್ ಮಾಡೋನು. ಚೆನ್ನಾಗಿ ಬಂತ? ಓಕೆನಾ? ಆಯಿತಾ? ನಾನು ಆ ಗೊಂಬೆ ನೋಡ್ಕೊಬರ್ತೀನಿ ಸ್ವಲ್ಪ ಹೊತ್ತು. ಆಯಿತು ಆಯಿತು. ಅಂದರೆ ಎಷ್ಟು ತಾಳ್ಮೆ ಇರೋದು. ಆ ತಾಳ್ಮೆ ನೋಡ್ತಿದ್ರೆ ಸಹನೆ. ಆತನ ಬಾಲ್ಯದ ಆಟಗಳು ಭಾಳ ಅದ್ಭುತವಾಗಿತ್ತು. ಇವತ್ತು ನಾನು ಪ್ರೇಮದ ಕಾಣಿಕೆಯಿಂದ ಆತನ್ನು ನೋಡ್ತಾ ಇದ್ದೆ. ಸನಾದಿ ಅಪ್ಪಣ್ಣ ಎಲ್ಲ ನಾನು ಏನು ಹೇಳ್ಕೊಟ್ರು ಅದು ಮಾಡ್ತಾಯಿದ್ದೆ. ಹೊಸ ಬೆಳಕು, ವಸಂತ ಗೀತ, ಹೀಗೆ ಸಾಕಷ್ಟು ಎಲ್ಲ. ಕೃಷ್ಣ ನಾನು ಹೋಗಿ ಅಲ್ಲಿ ಆಡ್ಕೊಂಬರ್ತೀನಿ. ಅಷ್ಟೊತ್ತಿಗೆ ನಾವು ಬೇರೆಯವ್ರದ್ದು ಶಾಟ್ ಇತ್ತು.
ಅದನ್ನು ತೆಗಿತಾ ಇದ್ದ, ಆಡ್ಕೊಬಿಡ್ತಾ. ಕೃಷ್ಣ ಬೇಕು ಅಂದ ಕರಿ. ಅದನ್ನು ಆ ಮಾತುಗಳು ಇದಲ್ಲ, ಆ ನಯ ವಿನಯ ಭಯ ಭಕ್ತಿ ಶ್ರದ್ಧೆ ಅನ್ನೋದು ಅದ್ಭುತ. ಹಾಗಾಗಿ ಅವರು ಪವರ್ ಸ್ಟಾರ್ ಆಗಿದ್ದರು. ಇವತ್ತಿಗೂ ಮೊನ್ನೆ ಯುವರತ್ನ ಮಾಡಿದ್ದಾಗ ಉಡುಪಿಗೆ ಹೋಗಿದ್ದು. ಹಲೋ ಕೃಷ್ಣಣ್ಣ ಹೇಗಿದ್ದೀರಿ, ಏನು ಸಮಾಚಾರ, ಬಾಯಿ ತುಂಬ ಮಾತಾಡ್ಸು. ಅವ್ರು ಮಾತಾಡಿಸ್ತಿದ್ರೆ ನಮಗೇನೋ ಈ ಸ್ವರ್ಗದ ಬಾಗಿಲು ತೆಗ್ದಂಗೆ ಇರೋದು. ಹಾಗೆ ನಡ್ಕೊಂಡು ಬರ್ತಾ ಈಗ ಶಿವರಾಜ್ಕುಮಾರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಇರ್ಬೋದು, ಇವರೆಲ್ಲ ನಮಗೊಂಥರ ಈ ಗಣಪತಿ ಸುಬ್ರಹ್ಮಣ್ಯ ಅಯ್ಯಪ್ಪ ಇದ್ದಾಗೆ ಈ 3 ಜನನು. ಅವ್ರು ದೊಡ್ಡವರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಇವರು ನಮ್ಗೆ ಆ ಥರ. ಅಲ್ಲಿ ಬೆಳೆದು ಬಂದ ದಾರಿ ನಮ್ಮದು. ನಮಗೆ ಇವತ್ತರೆಗೂ ಏಕವಚನದಲ್ಲಿ ಮಾತಾಡೋದಕ್ಕೆ ಇಚ್ಛೆನೇ ಇಲ್ಲ. ಬಹುವಚನದಲ್ಲಿ ಎಲ್ಲರನ್ನೂ ಮಾತಾಡಿ, ಸರ್ ಬುದ್ಧಿ ಯಜಮಾನ್ರೆ, ಸರ್ ನಾನು ಮಾಡಿದ್ದು ಕರೆಕ್ಟಾಗಿದೆಯಾ, ಏನಾದ್ರು ತಪ್ಪಿದೆಯಾ, ಏನು ಹೇಳ್ಬೋದು ಅಂತ ಕೇಳ್ತಾ ಇರುವೆ. ಆದರೆ ಕೇಳಿ ತಿಳ್ಕೊಂಡು ಮಾಡ್ತಿದ್ದೆ, ಅದರಿಂದ ಬೆಳೆಯೋದಕ್ಕೆ ಸಾಧ್ಯತೆ ಆಯಿತು. ಕೋಸ್ಟಲ್ ಕನ್ನಡ ಚಾನಲನ್ನು ಬೆಳಿಬೇಕು ಅಂದರೆ ನೀವೆಲ್ಲ ವೀಕ್ಷಕರು ನೋಡ್ತಾ ಇದ್ದರೆ ಗ್ಯಾರಂಟಿ ಬೆಳೆದೇ ಬೆಳೆಯುತ್ತೆ, ಆಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಕೋಸ್ಟಲ್ ಕನ್ನಡ ಚಾನಲ್ಗೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮಸ್ತೆ ರೀ. ನಾವು ಶೂಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ ರೀ. ಮಾಡಿ ಯಾವಾಗ ಸಿಗ್ತೀರಿ ಹೇಳಿ? ಹಾಂ, ಸಗಳು ಪದೇನ್ ಸಕ್ಕಿಸು ದಿನವಿದೆ, ಮಂಜುಳ ಮಲ್ಲಿಗೆ ಮೋದಮಯ. ಹಿಂದೆ ಆಗೆಲ್ಲ ಕೈ ಬಿಡಬೇಡಿ ಅಂತ